ಮುತಾಲಿಕ್ ಅವರನ್ನ ಗಡಿಭಾಗದಲ್ಲಿ ಬಂಧಿಸಿ ಹಿಂತಿರುಗಿಸಿರುವ ಕುರಿತು ಕೆಂಡಾಮಂಡಲರಾದ ಬಿಜೆಪಿ ಮುಖಂಡ ಮಹೇಶ್ ಶೆಟ್ಟಿ ತಿಮರೋಡಿ ಸರ್ಕಾರವನ್ನ ಜಾಡಿಸಿದ್ದಾರೆ. ಪ್ರವೀಣ್ ನೆಟ್ಟಾರ್ ಸಾಂತ್ವನ ಹೇಳಲು ಮನೆಗೆ ಭೇಟಿ ಕೊಟ್ಟಂತಹ ಸಂದರ್ಭ ಕಿಡಿಕಾರಿದ ಮಹೇಶ್ ಶೆಟ್ಟಿ, ಮುತಾಲಿಕ್ ಏನ್ ದ್ರೋಹ ಮಾಡಿದ್ದಾರೆ? ಎಲ್ಲಿ ಬದುಕಬೇಕು ಅವರು? ಅಫ್ಘಾನಿಸ್ತಾನಕ್ಕೆ ಹೋಗಬೇಕಾ ಅವರು ಅಥವಾ ಪಾಕಿಸ್ತಾನಕ್ಕೆ ಹೋಗಬೇಕಾ? ಅವರೊಬ್ಬ ಹಿಂದೂ ನಾಯಕ ಅಲ್ವಾ? ಈಗ ಅಧಿಕಾರದಲ್ಲಿರುವ ಬಿಜೆಪಿ ಅವರಿಗೆ ತಾಕತ್ತಿಲ್ಲ. ಇವರು ಕೇವಲ ಬಟ್ಟೆಯ ಅಸ್ತ್ರಗಳು. ಧರ್ಮದ ರಕ್ಷಣೆಗಾಗಿ ನಿಮಗೆ ವೋಟ್ ಹಾಕಿದ್ದು. ಎಲ್ಲಿದೆ ಧರ್ಮದ ರಕ್ಷಣೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸುಮಾರು ಜನ ಕಲಿಯೊಂದು ನಮ್ಮ ಎಂಕಲ್ ಇತ್ತಂಟ ಮಗನೊಟ್ಟು ಕುಪ್ಪುಂಡು ಎಂಕಲ್ ಪುನಃ ಆಯ್ತು.